ಎರ್ಮಾಳು ಜಪ್ಪು ಕಂಡೇವು ಅಡೆಪು ಎಂಬ ಮಾತಿನಂತೆ ಪ್ರಥಮವಾಗಿ ಎರ್ಮಾಳಿನಿಂದ ಆರಂಭಗೊಂಡು ಕಂಡೇವು ಜಾತ್ರೆಯೊಂದಿಗೆ ಅಂತ್ಯಗೊಳ್ಳುವ ಜಾತ್ರೆಗಳ ಸರಣಿಗೆ ಎರ್ಮಾಳಿನಲ್ಲಿ ಆರಂಭ ಕಂಡಿದ್ದು, ಜಾತ್ರಾ ಪೂರ್ವಭಾವಿಯಾಗಿ ವರ್ಷಂಪ್ರತಿ ನಡೆಯುವ ಬಿಲ್ಲವ ಸಮಾಜದ ಬಲಿಸೇವೆ ಬಹಳ ವಿಜೃಂಭಣೆಯಿಂದ ನಡೆಯಿತು. ಎರ್ಮಾಳು ತೆಂಕ ಹಾಗೂ ಎರ್ಮಾಳು ಬಡ ಗ್ರಾಮಗಳ ನೂರಾರು ಮಂದಿ ಭಕ್ತಾದಿಗಳ ಕೂಡುವಿಕೆಯಿಂದ ಜರುಗುವ ಈ ಧಾರ್ಮಿಕ ಕಾರ್ಯಕ್ಕೆ ಗ್ರಾಮಗಳ ಮಕ್ಕಳು, ಮಹಿಳೆಯರು, ಪುರುಷರೆನ್ನದೇ ನೂರಾರು ಮಂದಿ ಸೇರಿದ್ದಾರೆ. ಬಲಿಪೂಜೆಯ ಬಳಿಕ ನಡೆದ ರಂಗಪೂಜೆಯೊಂದಿಗೆ ದಿನದ ಸೇವೆ ಅಂತ್ಯ ಕಂಡಿದೆ. 10 ದಿನದ ಒಳಾಂಗಣ ಬಲಿ, 10 ದಿನಗಳ ಹೊರಾಂಗಣ ಬಲಿ ಸೇವೆ, ಆ ಬಳಿಕ ತೆಂಕು ಬಡಗು ಸವಾರಿ ಹೀಗೆ 10 ಧಾರ್ಮಿಕ ವಿಧಿವಿಧಾನಗೊಳ್ಳಲಿದೆ ಎಂಬುದಾಗಿ ಬಿಲ್ಲವ ಮುಂದಾಳು ಸದಾನಂದ ಅವರು ಮಾಹಿತಿಯನ್ನ ನೀಡಿದರು. ಎರ್ಮಾಳು ಜಪ್ಪು ಕಂಡೇವು ಅಡೆಪು ಅನ್ಪಿನಂಚಿತ್ತಿನ ಹಿರಿಯರ ಪಾತ್ರ ಪ್ರಕಾರ ಎರ್ಮಾಳು ಪ್ರಥಮ ಕೊಡಿಯೇರಿದ ಆಪಿನಂಚಿತ್ತಿನ ಜಾತ್ರೆ ಒಂಜಿ ತಿಂಗೊಲ್ದ ಬಲಿ, 15 ದಿನ ಉಲಾಯ್ದ ಬಲಿ, 15 ದಿನ ಪಿದಾಯ್ದ ಬಲಿ ಲೆಕ್ಕ ಒಂಜಿ ತಿಂಗೊಲ್ದ ನಂತರ ಮುಲ್ಪ ಡಿಸೆಂಬರ್ 14 ತಾರೀಕಿಗೆ ಏರಿಂಚಿತ್ತಿನ ಕೊಡಿನ ಯಾರಾದು 4ನೇ ದಿನ ತಾನೇ ಉತ್ಸವ ನಡಪುನಂಚಿತ್ತಿನ ಸಂದರ್ಭ ಅಂಚಿನಲ್ಪ ಆದಿ ಜನಾರ್ದನ ದೇವರನ ಉತ್ಸವಗಳು ಡಿಸೆಂಬರ್ 5 ತಾರೀಕಿಗೆ ಅನಾದಿ ಕಾಲದಂಚಿ ಹಿರಿಯರು ಮಲ್ದಿನಂಚಿತ್ತಿನ ಕಟ್ಟು ಪ್ರಕಾರ ಪೂಜಾರ್ಲೆ ಬಲಿ ಪಂಪಿನಂಚಿತ್ತಿನ ಒಂಜಿ ಆ ಸಂಪ್ರದಾಯವನ್ನು ಮಲ್ತೊಂದು ಬೈದಿರು. ಆಯ್ತು ಪ್ರಕಾರವಾದ ಇನಿತ್ತ ದಿನೊಟ್ಟು ಮಾತ ತೆಂಕ ಪಕ್ಕ ಬಡ ಗ್ರಾಮದ ಬಿಲ್ಲವ ಜಾತಿಯ ಸಮುದಾಯದ ಬಂಧುಗಳು ಮಾತೆಲ್ಲ ಸ್ತ್ರೀಯರಾಡು ಅಥವಾ ಪುರುಷರಾಡು ಮಾತೆಲ್ಲ ಸೇರಿದು ಈ ಒಂಜಿ ಪೊರುಳ್ದ ಬಲಿನ ಪೊರುಳು ನೆರವೇರಿಸಾದು ಮಾತೆಲ್ಲ ವಿಜೃಂಭಣೆಯಿಂದ ನಡುಪುಡು ಕೊರಿನಂಚಿತ್ತಿನ ಮಾತೆರೆಗಳ ಆ ಆದಿ ಜನಾರ್ದನ ದೇವರು ತನ್ನ ಕರುಣಾ ಕಟಾಕ್ಷವನ್ನು ತೀರ್ದು ಸರ್ವೇರಿಗಳ ಎಡ್ಡ ರೀತಿಯ ಆಶೀರ್ವಾದವನ್ನು ಕೊರಡು ಬಂದೆಂಗಳು. ಈ ಸಂದರ್ಭ ಬಿಲ್ಲವ ಬಲಿ ಸಮಿತಿಯ ಅಧ್ಯಕ್ಷ ಓಮಯ್ಯ ಪೂಜಾರಿ, ಕಾರ್ಯದರ್ಶಿ ಸುರೇಶ್ ಶರ್ಮಾಳ್, ಕುದ್ರೋಟು ಗರುಡಿ ಅಧ್ಯಕ್ಷ ಪ್ರಭಾಕರ್ ಪೂಜಾರಿ, ಬಾಲಚಂದ್ರ, ಸತೀಶ್ ಪೂಜಾರಿ, ನಾರಾಯಣ್ ಪೂಜಾರಿ, ರಮೇಶ್ ಅಂಚನ್, ರಾಜೇಶ್ ಪಡು, ರಾಜು ಪೂಜಾರಿ ಉಪಸ್ಥಿತರಿದ್ದರು.